ಸುದ್ದಿ ಸಸ್ಯ ಜಾತ್ರೆಯಲ್ಲಿ ಫುಡ್ ಕೋರ್ಟು ಫುಡ್ ಸೆಕ್ಷನ್ ಕೂಡ ಭಾಳ ವಿಶೇಷ. ಒಂದು ನೆನಪಿರಲಿ, ಫ್ರೆಶ್ ಲೈಮ್ ಸೋಡಾ ಇದು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸೇಲ್ ಆಗ್ತಾಯಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಹೆಚ್ಚಿನ ರೆಸ್ಪಾನ್ಸ್ ಇದೆ. ಸರ್, ಹೇಗಿದೆ ರೆಸ್ಪಾನ್ಸ್? ಒಳ್ಳೆ ವ್ಯಾಪಾರ ಇದೆ, ನಮಗೆ ಒಳ್ಳೆ ಜಾಗ ಸಿಕ್ಕಿದೆ, ಅದ ಕಾರಣ ಒಳ್ಳೆ ರೆಸ್ಪಾನ್ಸ್ ಇದೆ. ಇವತ್ತು ಜನ ಮಧ್ಯಾಹ್ನ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಉಂಟು. ಒಳ್ಳೆ ವ್ಯಾಪಾರ ಇದೆ, ತೊಂದರೆ ಇಲ್ಲ. ನಿನ್ನೆ ಓಕೆ, ಒಳ್ಳೆ ವ್ಯಾಪಾರ ಇತ್ತು. ನೋಡಿ, ಫ್ರೆಶ್ ಲೈಮ್ ಸೋಡಾ. ಮತ್ತೊಂದು ಕಡೆ ಹೀಗೆ ಬಂದಾಗ ನಮಗೆ ಚರ್ಮುರಿ, ಪ್ರಭು ಚರ್ಮುರಿ, ಬಂಟ್ವಾಳದ ಪ್ರಭು ಚರ್ಮುರಿ ಅವರ ಶಾಪು, ಪ್ರಭು ಚರ್ಮುರಿ ಅವರ ಶಾಪ್ ಕೂಡ ಇಲ್ಲಿದೆ. ಸರ್, ನಮಸ್ತೆ. ಸಸ್ಯ ಜಾತ್ರೆ ಹೇಗೆ ಆಗ್ತದೆ? ರೆಸ್ಪಾನ್ಸು? ತೊಂದರೆ ಇಲ್ಲ, ಒಳ್ಳೆ ನಡೀತಾ ಉಂಟು. ಹೌದೌದು. ಇದು ಚರ್ಮುರಿ ಅವರು. ಅದರ ಜೊತೆಗೆ ಕಲ್ಲಂಗಡಿ ಅವರು ಇದ್ದಾರೆ. ನೋಡಿ, ಕಲ್ಲಂಗಡಿ ಅವರು ಸೌಂಡ್ ಮಾಡ್ತಾ ಇದ್ದಾರೆ. ನೋಡು, ಅವ್ರದ್ದು ಸೌಂಡೇ ಕೇಳು ಅವ್ರ ಹತ್ರ ಏನು ಅಂತ. ಕಾಲಿರುವವ ಭಾರಿ ಅಡ್ಡ, ಭಾರಿ ಆರೋಗ್ಯ ಜೋಗು, ಭಾರಿ ಆರೋಗ್ಯ. ಒಂದು ಬಚ್ಚಮಂಡ ಮಾತೆಗ್ಲ ಭಾರಿ ಅಡ್ಡೆ, ಗ್ಯಾಸ್ಟ್ರಿಕ್ ಕಫಕ್ಕೂ ಮಾತೆಗ್ಲ ಭಾರಿ ಅಡ್ಡೆ. ಕಫ ಕ್ಲೀನ್ ಆಗ್ಬಿಡು ಸರ್, ಕ್ಲೀನ್ ಆಗ್ಬಿಡು. ಭಾರಿ ಅಡ್ಡೆ ಮಾತೆಗ್ಲ ಭಾರಿ ಅಡ್ಡೆ. ಒಣಸು ಮಲ್ತು ಒಂಜಿ ಪೀಸ್ ತಿನ್ನೋಡು ಡೈಲಿ, ಭಾರಿ ಆರೋಗ್ಯ. ಒಣಸು ಮಲ್ತಿವಾಗ ಭಾರಿ ಆರೋಗ್ಯ ಆಗ್ಬಿಡು, ಜೀರ್ಣ ಅಡ್ಡೆ ಟೇಸ್ಟ್ ಸರ್. ನೋಡಿ, ಇಲ್ಲೊಂದು ಕುಕ್ಕೆ ಸ್ಪೆಷಲ್ ಮಡಿಕೆ ಸೋಡಾ. ಮೇಡಮ್, ಹೇಗಿದೆ ಸಸ್ಯ ಜಾತ್ರೆ? ಎಂತ ಹೇಗಿದೆ ಸಸ್ಯ ಜಾತ್ರೆ? ಒಳ್ಳೆ ಉಂಟು, ಎಲ್ಲ ಐಟಮ್ಸ್ ಉಂಟು, ತಿನ್ಲಿಕ್ಕೂ ಸಹ ಒಳ್ಳೆ ಐಟಮ್ ಇಟ್ಟಿದ್ದಾರೆ. ಇದೆಲ್ಲ ಒಳ್ಳೆ ಉಂಟು, ಟ್ವಿಸ್ಟರ್ ಎಲ್ಲ ತಗೊಳ್ಬೋದು. ಅಲ್ಲಿ ಸಸಿ ಗಿಡವು ಸಹ ಒಳ್ಳೇದುಂಟು, ನಮ್ಮ ಅಮ್ಮ ಎಲ್ಲ ತಗೊಂಡ್ರು ನೋಡಿ. ಹೌದು. ನೀವು? ನಾನು ಏನು ತಗೊಳ್ಳಿಲ್ಲ, ಅವ್ರು ದುಡ್ಡು ಕೊಡಲಿಕ್ಕೆ ಮಾತ್ರ ನಾವು, ಅವ್ರು ಏನು ತಗೊಳ್ತಾರೆ ಅದಕ್ಕೆ ದುಡ್ಡು ಕೊಡ್ತು ಅಷ್ಟಾದ್ರೆ ಆಯಿತು. ಮತ್ತೆ ಎಂತದೆ? ನೋಡಿ, ಇಲ್ಲಿ ಕುಕ್ಕೆ ಸ್ಪೆಷಲ್ ಮಡಿಕೆ ಸೋಡಾ ಅಂತೆ. ಅಮ್ಮ, ನಮಸ್ಕಾರ. ನಮಸ್ತೆ. ಎಲ್ಲಿಂದ ಬಂದದ್ದು? ನಾವು ಸುಬ್ರಹ್ಮಣ್ಯ ಸರ್. ಹೇಗುಂಟು ರೆಸ್ಪಾನ್ಸ್? ಪರವಾಗಿಲ್ಲ, ತೊಂದರೆ ಇಲ್ಲ. ತೊಂದರೆ ಇಲ್ಲ. ಯಾರೆಲ್ಲ ನೀವೇನು ಮಾಡ್ತಿರೋದು? ನಾವು ಇಬ್ರು ಸೇರಿ LCRP ಆಗಿ ವರ್ಕ್ ಮಾಡ್ತಿದ್ದೇನೆ ಸಂಜೀವಿನಿಯಲ್ಲಿ. ಹೌದು, ಸಂಜೀವಿನಿ ಅವ್ರದ್ದು ಮಡಿಕೆ ಸೋಡಾ. ಹೌದು ಸರ್. ಒಳ್ಳೆ ರೆಸ್ಪಾನ್ಸ್ ಉಂಟಲ್ಲ? ಒಳ್ಳೆ ರೆಸ್ಪಾನ್ಸ್ ಉಂಟು. ನಮ್ಮದೇ ರೆಸಿಪಿ, ಓನ್ ರೆಸಿಪಿ ನಮ್ಮದು. ಓನ್ ರೆಸಿಪಿ ಹೇಳ್ತೀರಾ? ಹಾಗೆ ಅದೆಲ್ಲ ಸೀಕ್ರೆಟ್ ಹೇಳೋಕ್ಕಾಗಲ್ಲ ಸರ್. ಈಗ ನಿಮಗೆ ತೋರಿಸ್ತೇನೆ ಇದರಲ್ಲಿ ಏನೆಲ್ಲ ಉಂಟು ಅಂತ. ಇವರ ಸೀಕ್ರೆಟ್ ರೆಸಿಪಿಯನ್ನು ಈಗ ರಿವೀಲ್ ಮಾಡುವ ಸಮಯ. ನೋಡಿ, ಮಡಿಕೆ ಸೋಡಾ. ಗಾಂಧಾರಿ ಮೆಣಸಿನ್ಕಾಯಿ. ನೋಡಿ, ಮೆಣಸಿನ್ಕಾಯಿ ನೋಡಿ, ಪುದೀನ, ಲೆಮನ್ ಎಲ್ಲ ಹಾಕಿ, ಇದೆಲ್ಲ ಹಾಕಿ ಎಲ್ಲ ಹೇಳ್ಬೇಡಿ ನೀವು, ನಿಜವಾಗ್ಲೂ ಹೇಳ್ಬೇಡಿ. ನಾವು ಸ್ಟಾರ್ಟ್ ಮಾಡಿದರೆ ಮತ್ತೆ ಅಲ್ವಾ? ಸರಿ. ನೋಡಿಲಿ, ಇದೊಂದು ಪೊಟ್ಯಾಟೊ ಟ್ವಿಸ್ಟರ್ ಶ್ರೀದುರ್ಗ ಬಟಾಟೆ ಟ್ವಿಸ್ಟರ್ ತಿನ್ಲಿಕ್ಕೆ ಬಂದದನಾ? ಹೌದು, ಭಾರಿ ಖುಷಿ ಆಗ್ತದಲ್ಲ? ಆರ್ಡರ್ ಮಾಡಿದ್ದೀರಾ? ಮಾಡಿದ್ದೇವೆ. ಹೌದಾ? ನಾನು ಬಂದದ್ದು ಗೊತ್ತೇ ಆಗಲಿಲ್ಲ ಅಲ್ಲ ನಿಮಗೆ? ಗೊತ್ತಾದರೆ ಓಡ್ತಿದ್ರಲ್ಲ? ಹೌದು. ಗೊತ್ತಾಯ್ತು ನನಗೆ. ಹೇಗುಂಟಾ? ಚಂದ ಉಂಟಾ? ಸರ್, ಸಸ್ಯ ಜಾತ್ರೆ ಹೇಗುಂಟು? ಗೊತ್ತಿಲ್ಲ, ನಾನು ಮೊದಲು ಬಂದದ್ದು, ನೋಡ್ತಾ ಇದ್ದೀರಾ? ಅಣ್ಣ, ಬಟಾಟೆ ಟ್ವಿಸ್ಟರ್ ತ್ರಿವೇಣಿ ಸಂಜೀವಿನಿ ಮಹಿಳಾ ಒಕ್ಕೂಟ. ಎಂಚುಂಟು ರೆಸ್ಪಾನ್ಸ್? ಎಂಟು ರೆಸ್ಪಾನ್ಸ್ ಭಾರಿ ಎಡ್ಡೆ ಉಂಟು ಸರ್. ಗಡ್ಡ ಇಕ್ಕಲ ಸ್ವೀಟ್ ಕಾರ್ನ್ಗೆಲ್ಲ ಒಂದು ಪೊಟ್ಯಾಟೊ ಟ್ವಿಸ್ಟರ್ಗೆಲ್ಲ ಮಸ್ತ್ ಎಡ್ಡೆ ಉಂಟು. ನೋಡಿ, ಸಂಜೀವಿನಿ ಅವ್ರದ್ದೇ ಇದು ಐಟಮು. ಅವರೊಂದು ಸ್ಟಾಲ್ ಹಾಕಿ ಹೀಗೆ ಅಲ್ಲಿ ಕೆಲಸ ಮಾಡ್ತಾರೆ. ನೋಡಿ, ಬಟಾಟೆ ಟ್ವಿಸ್ಟರ್ ಅದಾ, ಪೊಟ್ಯಾಟೊ ಟ್ವಿಸ್ಟರ್ ನೋಡಿ. ಎಣ್ಣೆ ತಾಗಿದ್ರೆ ಕಷ್ಟ, ಕುಶಲಪಣ್ಣ ಬರೀ ಖುಷಿಯಲ್ಲಿ ತೆಗಿತಾ ಇದ್ದಾರೆ. ನೋಡುವ, ಅಲ್ಲಿ ಟ್ವಿಸ್ಟರ್ ತಿಂತಾ ಇರೋರನ್ನೊಮ್ಮೆ ತೋರಿಸಿ, ಅಲ್ಲಿ ತಿಂತಾ ಇದ್ದಾರೆ ಟ್ವಿಸ್ಟರ್. ಸೋಕುಂಟಾ? ಸೂಪರ್ ಉಂಟಲ್ಲ? ಇದು ನೋಡಿ, ಇದು ಸ್ವೀಟ್ ಕಾರ್ನ್, ಬೆಳ್ತಂಗಡಿ ಸ್ವೀಟ್ ಕಾರ್ನ್ ಇದು. ಬೆಳ್ತಂಗಡಿಯಿಂದ. ಹೇಗುಂಟು ರೆಸ್ಪಾನ್ಸು? ತೊಂದರೆ ಇಲ್ಲ, ಸ್ವಲ್ಪ ತೊಂದರೆ ಇಲ್ಲ. ನೋಡಿ, ಇಲ್ಲಿ ಇನ್ನೊಂದು ನೇತು ಹಾಕಿದ್ದಾರೆ, ಆದರೆ ಇದರಲ್ಲಿ ಯಾವುದೇ ರೀತಿಯಂತಹ ಎಂತೆಲ್ಲ ಸಿಗ್ತಾ ಉಂಟು ಇಲ್ಲಿ. ನೋಡುವ, ಅವ್ರ ಹತ್ರನೇ ಕೇಳುವ. ಇಲ್ಲಿ ಒಂದು ಜ್ಯೂಸ್ ಇದ್ದಂಗೆ ಉಂಟು. ನಮಸ್ಕಾರ. ಎಲ್ಲಿಂದ? ಕೊಲ್ಟಿಗೆ. ಎಂತೆಲ್ಲ ಉಂಟು ಇಲ್ಲಿ? ಕಲ್ಲಂಗಡಿ ಜ್ಯೂಸ್ ಮತ್ತು ಮಸಾಲೆ ಪುರಿ. ಕಲ್ಲಂಗಡಿ ಜ್ಯೂಸ್ ಮತ್ತು ಮಸಾಲೆ ಪುರಿ. ರೆಸ್ಪಾನ್ಸ್ ಹೇಗುಂಟು? ಅಷ್ಟೇನಿಲ್ಲ ಸರ್, ಸ್ವಲ್ಪ ಕಮ್ಮಿ. ಅಂದರೆ ಒಳಗಡೆ ಸೈಡ್ ಕೊಟ್ಟಿದ್ದಾರೆ ನಮಗೆ, ಅಲ್ಲೆಲ್ಲರೂ ಕೊಟ್ಟಿದ್ದಿದ್ರೆ ಪರವಾಗಿಲ್ಲ, ಚಂದ ಉಂಟು. ನಾವು ಆಚೆ ಹೋಗಲೇ ಇಲ್ಲ, ಟೈಮ್ ಸಿಗಲಿಲ್ಲ. ಜನ ಇದ್ದಾರೆ ಅಂತಲ್ಲ, ಬಿಟ್ಟು ಹೋಗ್ಲಿಕ್ಕೂ ಹೋಗೋದಿಲ್ಲ ಅದಕ್ಕೆ. ಜ್ಯೂಸ್ ಅಲ್ಲ?
ನೋಡಿ ಇಲ್ಲಿ ಯಾರಾದರೂ ಈಗ ವಿಡಿಯೋ ನೋಡಿ ಬರೋವರಿಗೆ ಇಲ್ಲೊಂದು ಸ್ಪೆಷಲ್ ಮಹಿಳೆಯರು ತಯಾರಿಸಿರುವಂತಹ ಬಹಳ ಅಚ್ಚುಕಟ್ಟಾದ, ಬಹಳ ರುಚಿಕಟ್ಟಾದ, ಬಹಳ ಟೇಸ್ಟಿಯಾದಂತಹ ಒಂದು ಜ್ಯೂಸು ಮತ್ತು ಮನೆಯಲ್ಲೇ ಮಾಡಿರುವಂತಹ ಪುರಿ, ಪಾನಿಪುರಿ, ಪಾನಿಪುರಿ ಅಲ್ಲ, ಮಸಾಲೆ ಪುರಿ ಸಿಗ್ತದೆ. ದಯವಿಟ್ಟು ತಾವು ಬಂದು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಮುಂದೆ ಹೋದಾಗ ಇಲ್ಲೊಂದು ಕುರ್ಕುರೆ, ಚಕ್ಕುಲಿ ಮತ್ತು ಎಲ್ಲ ಐಟಮ್ಗಳು ಇಲ್ಲಿ ಆಕಾಂಕ್ಷಿ ಹೋಮ್ ಪ್ರಾಡಕ್ಟ್, ಅಕ್ಷಾಂಕಿ ಹೋಮ್ ಪ್ರಾಡಕ್ಟ್, ಅಕ್ಷಾಂಕಿ ಮನೆಯಲ್ಲೇ ಸ್ವಂತ ತಯಾರಿಸೋದು, ಇದೆಲ್ಲ ಮನೆಯಿಂದಲೇ ಮನೆಯಿಂದಲೇ ಮಾಡಿ ತಯಾರಿಸಿರುವಂಥದ್ದು. ನೋಡಿ ಇಲ್ಲಿ ಆರಾಮ್ ಕೂತ್ಕೊಂಡು ತಿಂತಾ ಇದ್ದಾರೆ. ಅವ್ರ ಹತ್ರ ಮಾತಾಡಿಸುವ. ಮೇಡಮ್, ಎಂತ ಮಾಡ್ತಿದ್ದೀರಿ? ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೇನೆ ಸರ್. ಈಗ ನಾವು ಇದು ಆಲೂಗಡ್ಡೆ ಇದೊಂದು ಚಿಪ್ಸ್ ತಿಂತಾ ಇದ್ದೇವೆ. ಚೆನ್ನಾಗಿದೆ. ಹೇಗುಂಟು ಸಸ್ಯ ಜಾತ್ರೆ? ಸಸ್ಯ ಜಾತ್ರೆ ತುಂಬ ಚೆನ್ನಾಗಿದೆ. ಗಿಡಗಳೆಲ್ಲ ನೋಡ್ತಾ ಇದ್ದೀವಿ. ಬೇರೆ ಅದರ್ ಐಟಮ್ಸ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಫುಡ್ ಕೋರ್ಟ್ ಇನ್ನು ಹೋಗ್ಬೇಕಷ್ಟೇ. ನಾವು ಜಸ್ಟ್ ಈಗ ಒಂದು ರೌಂಡ್ ಈಚೆಂದ ಬರ್ತಾ ಇದ್ದೇವೆ ಅಷ್ಟೇ. ಹೌದು, ಸೂಪರ್ ಆಗಿದೆ. ಫಸ್ಟ್ ಟೈಮ್ ನೋಡ್ತಾ ಇರೋದು, ಇದು ಸಹ ಫಸ್ಟ್ ಟೈಮ್ ತಿಂತಾ ಇರೋದು. ಚೆನ್ನಾಗಿದೆ, ಚಂದ ಉಂಟು, ಸೂಪರ್ ಆಗಿದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ಮಲೆನಾಡು ಅಪ್ಪು ಪಾಪ್ಕಾರ್ನ್ ಅವರು ಇದ್ದಾರೆ. ಮಲೆನಾಡು ಅದು ಅಪ್ಪು. ಪುನೀತ್ ರಾಜ್ಕುಮಾರ್ ಅವರ ಫೋಟೋ ಮತ್ತು ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಂತ ಅನಿಸುತ್ತೆ. ಅಣ್ಣ, ಪುನೀತ್ ಫ್ಯಾನಾ? ಹೌದು. ಹೇಗುಂಟು? ಚಂದ ಉಂಟು. ಚಂದ ಉಂಟಾ? ಪುನೀತ್ ಫ್ಯಾನು. ನಮಸ್ಕಾರ. ಹೇಗುಂಟು ಸರ್ ಸಸ್ಯ ಜಾತ್ರೆ? ನಾವು ಇವತ್ತು ನೋಡಲಿಕ್ಕೆ ಅಂತ ಬಂದದಷ್ಟೇ. ಈಗ ಇಂಥ ನೋಡ್ಬೇಕಷ್ಟೇ ಇನ್ನು ಹೌದು, ಬಂದದಷ್ಟೇ ನೋಡ್ಬೇಕಷ್ಟೇ. ಹೌದು. ಎಂತ ಪ್ಲ್ಯಾನ್ ಅಂತ? ಪ್ಲ್ಯಾನ್ ಏನೆಲ್ಲ ಸಸ್ಯ ಉಂಟು ಅದು ನೋಡಿ ತೆಗೆದುಕೊಳ್ಳಿಕ್ಕೆಲ್ಲ ಉಂಟು. ಹೌದು. ಹೌದಾ, ಸರಿ, ಆಗ್ಬೋದು. ನೋಡಿ, ಫುಡ್ ಕೋರ್ಟಿನ ಮತ್ತಷ್ಟು ಒಳಭಾಗಕ್ಕೆ ಹೋದಾಗ ಇಲ್ಲಿ ಫ್ರೆಶ್ ಪುನರ್ಪುಳಿ ಜ್ಯೂಸ್ ಉಂಟು. ಫ್ರೆಶ್ ಪುನರ್ಪುಳಿ ಜ್ಯೂಸು. ಅದರ ಜೊತೆಗೆ ಪಕ್ಕದಲ್ಲಿ ಕಾಳಿಕಾಂಬಾ ಸಂಜೀವಿನಿ ಜೀವನಾಧಾರದಿಂದ ಸಬಲೀಕರಣ ಆಶಾ ಆಚಾರ್ಯ ಅವ್ರದ್ದು ಪೊಟ್ಯಾಟೊ ಟ್ವಿಸ್ಟರ್ ಅಲ್ವಾ? ಅವ್ರು ನೋಡಿ ಅಲ್ಲಿ ನೋಡಿ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡುವವರು ನೋಡಿ ಅಲ್ಲಿ ಹೇಗೆ ಟ್ವಿಸ್ಟ್ ಮಾಡ್ತಿದ್ದಾರೆ ಅಂತ. ಅವರ ಹಸ್ಬ್ಯಾಂಡ್ ಯಜಮಾನ್ರಂತೆ ನೋಡಿ. ಈಗ ಯಾರು ನಿಮ್ಮಲ್ಲಿ ಯಜಮಾನ್ರು ಯಾರು ಮೇಡಮ್? ಸತ್ಯ ಹೇಳಿ, ಅವರಾ ಇವರ? ಮತ್ತೆ ನಿಮ್ಮ ಹೆಸರು ಹಾಕಿದ್ದೀರಿ ಆಶಾಚಾರ್ಯ ಅಂತ. ನಿಜವಾಗಿ ಹೇಳಿ, ಯಾರು ಯಜಮಾನ್? ಇದಕ್ಕೆ ಯಜಮಾನ್ರು ಅವರಲ್ಲ. ಮತ್ತೆ ನಾನು ಹೇಳಿ ತಪ್ಪುಂಟಾಗಾದ್ರೆ? ತಪ್ಪುಂಟಾ? ಹೇಗುಂಟು ಸರ್ ರೆಸ್ಪಾನ್ಸ್? ಒಳ್ಳೇದುಂಟಾ? ಓಕೆ. ನೋಡಿ, ಇದು ಮಿಸ್ ಮಾಡಬೇಡಿ. ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಪೊಟ್ಯಾಟೋವನ್ನು ಟ್ವಿಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಟ್ವಿಸ್ಟರ್ ಜೊತೆಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ. ನೋಡಿ, ಅಲ್ಲಿ ತೆಗೆದುಕೊಳ್ಳುವವರನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಆಶಾ ಆಚಾರ್ಯ ಅವರ ಪೊಟ್ಯಾಟೊ ಟ್ವಿಸ್ಟರ್ನ ಶಾಪು ಅದು ಹೇಗಿದೆ ಅನ್ನೋಂಥ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ತಿಂಡಿ ಮನೆ, ಬಟ್ಸ್ ತಿಂಡಿ ಮನೆ. ತಿಂಡಿ ಏನಾಗ್ತಾ ಇದೆ ಅಂತ ಕೇಳುವ. ಮೇಡಮ್, ಎಂತ ಉಂಟು ತಿಂಡಿ? ಅಕ್ಕಿ ರೊಟ್ಟಿ, ಆಮೇಲೆ ದೋಸೆ, ಆನಿಯನ್ ದೋಸೆ, ಆಮೇಲೆ ಬನ್ಸ್ ಇದೆ, ಆಮೇಲೆ ಮಂಚೂರಿ ರೆಡಿ ಆಗ್ತಾ ಇದೆ. ಇವತ್ತು ಸ್ವಲ್ಪ ಜನ ಕಮ್ಮಿ. ಒಳ್ಳೆ ರೆಸ್ಪಾನ್ಸ್ ಉಂಟು. ಗುಜ್ಜೆ ಮಂಚೂರಿ ಮತ್ತು ಬಾಳೆ ತಿಂಡಿದ ಮಂಚೂರಿ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೇವೆ. ಮತ್ತು ಅಕ್ಕಿ ರೊಟ್ಟಿ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ. ಗುಜ್ಜೆ ಮಂಚೂರಿ ಮತ್ತು ಬಾಳೆ ತಿಂಡಿದ ಮಂಚೂರಿ. ಬಾಳೆ ದಿಂಡಿನ ಮಂಚೂರಿ ನೋಡಿ, ಹೈಲೈಟ್. ಗುಜ್ಜೆ ಮಂಚೂರಿ ಮತ್ತು ಬಾಳೆ ತಿಂಡಿನ ಮಂಚೂರಿ. ಅಲ್ಲಿ ನೋಡಿ ಬೇಯ್ತಾ ಇದೆ ಕುಶಲಪ್ಪಣ್ಣ, ತೋರಿಸಿ. ನೋಡಿ, ಅದು ಯಾವುದು ಸರ್? ಬಾಳೆ ದಿಂಡಿನ ಮಂಚೂರಿ. ನೋಡಿ, ಸ್ವಲ್ಪ ತೆಗೆದು ಈ ಕಡೆ ತನ್ನಿ ಸರ್, ಸ್ವಲ್ಪ ತೋರಿಸಿ. ಭಾರಿ ಚಂದ ಉಂಟು ನೋಡಿ, ಬಾಳೆ ದಿಂಡಿನ ಮಂಚೂರಿ. ದಯವಿಟ್ಟು ಮಿಸ್ ಮಾಡಬೇಡಿ. ಇಲ್ಲಿ ಒಳಭಾಗವನ್ನು ಪ್ರವೇಶಿಸಿದ ನಂತರ ಬಾಳೆ ದಿಂಡಿನ ಮಂಚೂರಿ ಇದೆ. ಅದನ್ನು ಮಿಸ್ ಮಾಡದೆ ತೆಗೆದುಕೊಂಡು ನೋಡಿ. ಯಾಕಂತಂದರೆ ಗುಜ್ಜೆ ಮತ್ತು ಬಾಳೆ ದಿಂಡಿನ ಮಂಚೂರಿಯನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದೀವಿ. ಅವರು ಮಾಡ್ತಾ ಇದ್ದಾರೆ. ಇನ್ನೊಂದು ಮೋಮೋಸ್, ವೆಜ್ ಮೋಮೋಸ್ ಜೊತೆಗೆ ಇವರು ಬೇರೆ ಏನೆಲ್ಲ ಮಾಡ್ತಾ ಇದ್ದಾರೆ. ಒಂದು ಆರ್ಗ್ಯಾನಿಕ್ ಜ್ಯೂಸ್ ಇದೆ, ಮಿಲ್ಕ್ ನಮ್ಮಲ್ಲಿ ಸರ್. ಒಂದು ಮೋಮೋಸ್ ಬಂದು ನಮ್ದು ಅಕ್ಕಿ ಹಿಟ್ಟಿಂದ ಬರುತ್ತೆ. ಸುಮಾರು ಫ್ಲೇವರ್ಸ್ ಇದೆ. ನಮ್ದು 13 ಫ್ಲೇವರ್ಸ್ ಮಿಕ್ಸ್ ಇದೆ. ಇದು ನಿಮಗೆ ಜಿಂಜರ್ ಮತ್ತು ಲೆಮನ್ ಜ್ಯೂಸ್. ಇದು ಆರ್ಗ್ಯಾನಿಕ್ ಸಬ್ಜಿ ಬೀಜ ಎಲ್ಲ ಸಬ್ಜಿ ಎಲ್ಲ ಹಾಕಿ ಮಾಡ್ತೀವಿ. ಮತ್ತು ಆರ್ಗ್ಯಾನಿಕ್ ಜ್ಯೂಸ್ಗಳಿದೆ. ಇದು ಜಿಂಜರ್ ಜ್ಯೂಸ್, ಇದು ಸೊಗದೆ ಬೇರು, ನನ್ನಾರಿ, ಪುನರ್ಪುಳಿ, ಕೋಕಮ್ ಇದೆ. ಅದು ಬಿಟ್ಟರೆ ಬ್ರಾಹ್ಮಿ, ತುಳಸಿ, ಅಲೋವೆರಾ ಎಲ್ಲ ಜ್ಯೂಸ್ಗಳಿದೆ. ಅದು ಬಿಟ್ಟರೆ ಮ್ಯಾಗಿ ಪಾಸ್ತಾ ಸಿಗುತ್ತೆ ನಮ್ಮಲ್ಲಿ. ಮತ್ತು ಇದು ನಿಮಗೆ ಮೊಜೋಡೋಸ್ ಸಿಗುತ್ತೆ. ಫ್ಲೇವರ್ಸ್ ಮೊಜೋಡೋಸ್ ಇದೆ, ಮಿಲ್ಕ್ ಶೇಕ್ಗಳಿದೆ, ತಿಕ್ ಶೇಕ್ಗಳಿದೆ. ನಮ್ಮಲ್ಲಿ ಎಲ್ಲ ವಿಧವಾದಂಥ ಆರ್ಗ್ಯಾನಿಕ್ ಜ್ಯೂಸ್ಗಳು ಸಿಗುತ್ತೆ ಸರ್. ಇದೆಲ್ಲ ಬರೀ 20 ರೂಪಾಯಿನಲ್ಲಿ ಕೊಡ್ತಾ ಇದ್ದೀವಿ. ಹೌದು ಸರ್. ಕೇಳ್ತಾ ಇದ್ದೀರಲ್ಲ, ಮೊಮೋಸ್ನವ್ರದ್ದು ಅಂಗಡಿ ಉಂಟು. ಅದರ ಜೊತೆಗೆ ನ್ಯಾಚುರಲ್ ಐಸ್ ಕ್ರೀಮು, ಮರಿಕೆ ಅವ್ರದ್ದು,
ನೋಡಿ ಅದರ ಜೊತೆಗೆ ಇಲ್ಲಿ ಗಿಡವನ್ನು ತೆಗೆದುಕೊಂಡು ಹೋಗುವವರು ನೋಡಿ, ಎಲ್ಲ ಗಿಡವನ್ನು ತೆಗೆದುಕೊಂಡು ಹೋಗುದು, ಆ ಗಿಡವನ್ನು ಹಿಡ್ಕೊಂಡು ಬಂದು ಇಲ್ಲಿ ಐಸ್ ಕ್ರೀಮ್ ತಿನ್ನೋದು. ಮೇಡಮ್ ಹೇಗುಂಟು ಸಸ್ಯ ಜಾತ್ರೆ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ, ಎಷ್ಟು ಗಿಡ ಖುಷಿ. ತಗೊಂಡ್ರಿ? ನಾವೊಂದು 4-5 ಗಿಡ ತಗೊಂಡಿದ್ದೇವೆ. 4-5 ಗಿಡ ತಗೊಂಡ್ರಿ. ಎಲ್ಲ ಹೂವಿನ ಗಿಡವಾ? ಹೂವಿನ ಗಿಡ ಚೀಪ್ ಉಂಟು, ಪರವಾಗಿಲ್ಲ. ಚೀಪ್ ಉಂಟಾ? ಹಾ. ಊಟ ಹೇಗುಂಟು? ಐಸ್ ಕ್ರೀಮ್ ಹೇಗುಂಟಾ? ಚೆನ್ನಾಗುಂಟು. ಸಸ್ಯ ಜಾತ್ರೆ ಒಳ್ಳೇದುಂಟಾ, ಐಸ್ ಕ್ರೀಮ್ ಒಳ್ಳೇದುಂಟಾ? ಸಸ್ಯ ಜಾತ್ರೆ. ಅಣ್ಣ ಎಂಜಿನ ತಗೊಂಡು ಸರ್ ಒಂದು 12 ವೆರೈಟಿ ಐಸ್ ಕ್ರೀಮ್ ಉಂಟು ಸರ್. ಹಲಸು ಉಂಡು, ಮಾವು ಉಂಡು, ಚಿಕ್ಕು ಉಂಡು, ಬೊಂಡ ಉಂಡು, ಅಡಿಕೆ ಉಂಡು, ಪೈನಾಪಲ್ ಉಂಡು, ಜಾಕ್ ಫ್ರೂಟ್ ಉಂಡು, ಟೆಂಡ ಕೋಕೋನಟ್ ಉಂಡು, ಅರೇಕನಟ್ ಉಂಡು, ಒಂಜಿ ಪೂರ ಫ್ಲೇವರ್ಸ್ ಎಲ್ಲ ಉಂಟು ಸರ್. ಇದೆ ಬೊಕ್ಕ ಜೀರಿಗೆ ಮುಂಚೆ ಐಸ್ ಕ್ರೀಮ್ ಎಲ್ಲ ಉಂಡು, ಗುಜ್ಜೆ ಐಸ್ ಕ್ರೀಮ್ ಸ್ಪೆಷಲ್ ಐಸ್ ಕ್ರೀಮ್ ಸರ್. ಟೇಸ್ಟ್ ಮಾಡ್ತಿಲ್ಲ, ಭಾರಿ ಎಡ್ಡೆ ಉಂಡು. ಟೇಸ್ಟ್ ಮಾಡಿ ನೋಡಿ. ಬಂದರೆ ನೀವು ಜೀರಿಗೆ ಮುಂಚಿದ್ದು ಮತ್ತು ಗುಜ್ಜೆ ಐಸ್ ಕ್ರೀಮ್ಗಳನ್ನೆಲ್ಲ ಬಂದು ನೋಡ್ಬೋದು. ಅದ್ರ ಜೊತೆಗೆ ಸ್ವೀಟ್ ಕಾರ್ನ್ ಇದೆ, ಮತ್ತು ಟ್ವಿಸ್ಟ್ ಪೊಟ್ಯಾಟೋಸು, ಮತ್ತೊಂದು ಪೊಟ್ಯಾಟೊ ಟ್ವಿಸ್ಟರ್ನ ಅಂಗಡಿ. ಅದರ ಜೊತೆಗೆ ಇಲ್ಲೊಂದು ಇನ್ನೊಂದು ಲೈಮ್ ಸೋಡಾ ಮತ್ತು ಮಾವಿನಕಾಯಿ ಇದನ್ನೆಲ್ಲ ಇಟ್ಟು ಇವರೊಂದು ವೆರೈಟಿಯಾಗಿ ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇಲ್ಲಿಗೂ ಕೂಡ ಬರೀ ಡಿಮ್ಯಾಂಡ್ ಇದ್ದಂಗಿದೆ. ನೋಡಿ ಇಲ್ಲಿ ಚಿಪ್ಸು ತಯಾರಿ ಆಗ್ತಾ ಇದೆ ನೋಡಿ. ಕುಸಲಪಣ್ಣ ತಜ್ಪಲೆ ಚಿಪ್ಸ್ ತಯಾರಿ ಆಗ್ತದೆ. ಇದು ಈ ಚಿಪ್ಸ್ನ ವಿಶೇಷತೆ ಏನು ಅಂತಂದರೆ ತೆಂಗಿನ ಎಣ್ಣೆಯಲ್ಲಿ ತಯಾರಿಸಲಾಗುವ ಚಿಪ್ಸ್ ಅಲ್ವಾ ಮೇಡಮ್? ಹೌದು, ಒಮ್ಮೆ ಬನ್ನಿ. ತೆಂಗಿನ ಎಣ್ಣೆ ಇದು ನೇಂದ್ರ ಬಾಳೆಕಾಯಿದು ತೆಂಗಿನ ಎಣ್ಣೆಯಲ್ಲಿ ತಯಾರು ಮಾಡುವಂಥ ಚಿಪ್ಸ್. ನಾವಂತ ಹೇಳಿದ್ರೆ ರೌಂಡ್ ಶೇಪಲ್ಲಿ ಮಾಡೋದಿಲ್ಲ, ಉದ್ದ ಶೇಪಲ್ಲಿ, ಲೇಸ್ ಟೈಪಲ್ಲಿ. ಈಗ ಈಗಿನ ಮಕ್ಕಳೆಲ್ಲ ಲೇಸಿಗೆ ಅಟ್ರಾಕ್ಷನ್ ಅಲ್ವಾ, ಅದಕ್ಕೆ ಆ ಟೈಪ್. ಮತ್ತು ಯಾವುದೇ ಕೆಮಿಕಲ್ ಹಾಕುದಿಲ್ಲ, ಎಲ್ಲೋ ಪೌಡರ್ ಏನಿಲ್ಲ, ನ್ಯಾಚುರಲ್ ಆಗಿ ಮಾಡುವಂಥದ್ದು. ನಮ್ದು ಇಲ್ಲೇ ಪುತ್ತೂರಲ್ಲೇ ಶಾಪ್ ಇರೋದು, ಹೆಗ್ಡೆ ಆರ್ಕೇಡಲ್ಲಿ. ಎಲ್ಲರೂ ಬರ್ಬೋದು, ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತೇವೆ. ಬಾಳೆಹಣ್ಣಿದು ಮಾಡ್ತೇವೆ, ಬಾಳೆಕಾಯ್ದು ಮಾಡ್ತೇವೆ. ಬಾಳೆಹಣ್ಣಿದ್ದು ಕಾಯ್ದು ಎರಡು ಮಾಡಿ ಕೊಡ್ತೇವೆ. ಆ ಕಡೆ ಮಡ್ಕ ಸೋಡಾ ಉಂಟು, ಅದು ನಮ್ದೇ. ಅದಕ್ಕೆ ಗಾಂಧಾರಿ, ಒಳ್ಳೆ ಮೆಣಸಿನುಡಿ, ಲಿಂಬೆ ಮತ್ತೆ ಪುನರ್ಪುಳಿ ಎಲ್ಲ ಹಾಕಿ ಮಡ್ಕ ಸೋಡಾ ಮಾಡುವಂಥದ್ದು. ನೋಡಿ ನೋಡಿ ಇಲ್ಲಿ ತಿಂತಾ ಇದ್ದಾರೆ. ತೂತಿಗೆ ಅಂತ ತಿಂದು ನೋಡತ್ತಿ. ಇದು ಚಂದ ಉಂಟು. ಇದು ಚಿಪ್ಸ್ ಅಂತೂ ಸೂಪರ್. ಇದು ಹಣ್ಣು ಬಾಳೆಹಣ್ಣಿಂದ ಮಾಡುವಂತ ಚಿಪ್ಸ್. ಇದು ತುಂಬಾ ಸ್ವೀಟ್ ಆಗಿರ್ತದೆ, ಟೇಸ್ಟ್ ತುಂಬಾ ಚೆನ್ನಾಗಿದೆ. ಇದು ಹಲಸಿನಕಾಯಿ ಹೋಳಿಗೆ. ಹೌದು, ಚೆನ್ನಾಗಿದೆ, ಚೆನ್ನಾಗಿ ಉಂಟಲ್ಲ? ಚೆನ್ನಾಗಿ ನೋಡಿ. ಇದಾದ ನಂತರ ಈಗ ಹಲಸಿನಕಾಯಿ ಹೋಳಿಗೆ, ಹೋಳಿಗೆ ಅಂಗಡಿಗೆ ಬಂದಿವೆ ನಾವು. ನೋಡಿ ಹಲಸಿನ ಹಣ್ಣಿನ ಹೋಳಿಗೆ ತಗೊತಿದ್ದಾರೆ, ತಿಂತಾ ಇದ್ದಾರೆ ಜನ. ಒಂದಷ್ಟು ಹಲಸಿನ ಹಣ್ಣಿನ ಹೋಳಿಗೆ ಹೇಗೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ನೋಡಿ ಅಲ್ಲಿ ಫಟಾಫಟ್ ಅಂತ ಹಲಸಿನ ಹಣ್ಣಿನ ಹೋಳಿಗೆ ಮಾಡುವವರು. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಒಳ್ಳೇದುಂಟು ರೆಸ್ಪಾನ್ಸ್. ನೆನ್ನೆ ಎಲ್ಲ ಖಾಲಿಯಾಗಿದೆ, ಮತ್ತೆ ಮನೆಗೆ ಹೋಗಿ ಪುನಃ ಮಾಡಿ ಬಂದದ್ದು ಇವತ್ತು. ಒಳ್ಳೆ ರೆಸ್ಪಾನ್ಸ್ ಇದೆ. ಅವಳಿಗೆ ಒಂದು ತಿಂದವರು 10 ಬೇಕಂತ ಹೇಳಿ ಆರ್ಡರ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಜನ ಹೇಗೆ ತಿಂತಾ ಇದ್ದಾರೆ ಅಂತ. ಬೇಕಿದ್ರೆ ಅವರಲ್ಲಿ ಕೇಳಿ, ರೆಸ್ಪಾನ್ಸ್ ಕೇಳಿ ಹೇಗಿದೆ ಅವರ ತಿಂತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪುತ್ತೂರಿನ ಜನತೆಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನೋಡುವ ಇಲ್ಲಿ ಇವರು ತಿಂತಿರೋರನ್ನು ಕೂಡ ಮಾತಾಡಿಸೋ. ಒಂದು ಪುಟ್ಟ ಹುಡುಗಿ ಇಲ್ಲಿ ಮಾತಾಡ್ತದೆ. ಈ ಒಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ, ಒಂದು ಉದ್ಯೋಗ ಮಾಡಲಿಕ್ಕೆ, ಇಲ್ಲಿ ಬಂದು ವ್ಯಾಪಾರ ಮಾಡಲಿಕ್ಕೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಸುದ್ದಿವಾಹಿನಿಯವ್ರಿಗೂ ಕೂಡ ನಾನು ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನಗೆ ಹೋಳಿಗೆ ಅಂದರೆ ತುಂಬ ಇಷ್ಟ. ಇದು ತುಂಬ ಸ್ವೀಟ್ ಆಗಿದೆ, ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ. ಮತ್ತು ಇದು ಅಂದರೆ ನನಗೆ ಹೋಳಿಗೆ ಸ್ವಲ್ಪ ಖುಷಿ. ಮತ್ತು ಹಲಸಿನಕಾಯಿಯಿಂದ ಮಾಡ್ತಾರೆ. ಮತ್ತು ಇದು ಆಂಧ್ರ ಪ್ರದೇಶದಲ್ಲಿ ಸಹ ಸಿಗ್ತದೆ, ಅವರು ಅಂಗಡಿ ಹಾಕಿದ್ದಾರೆ. ಹಾಂ, ಅಲ್ಲಿ ಖುಷಿಯಾಗಿದೆ. ನಾನು 3rd ಸ್ಟ್ಯಾಂಡರ್ಡ್. ಹಾಂ, ನಾನು ಸೈಂಟ್ ಆಗ್ನೆಸ್ ಸ್ಕೂಲಿಂದ ಬಂದಿದ್ದೀನಿ. ಹಾಂ, ಮಂಗಳೂರು. ನೋಡಿ ಇಲ್ಲಿ ಎಲ್ಲರೂ ಕೂಡ ತಿಂತಾ ಇದ್ದಾರೆ. ನೋಡಿ ಎಷ್ಟು ಜನ ಹೋಳಿಗೆಯನ್ನು ತಿಂತಿರೋರು ಕೂಡ ಇದ್ದಾರೆ. ಅವ್ರ ಹತ್ರ ಮಾತಾಡಿಸುವ. ಯಾಕಂದರೆ ಇಲ್ಲಿ ತಿನ್ನುವವರು ಕೆಲವರೆಲ್ಲ ಮಾತಾಡಲಿಕ್ಕೆ ಹೆದರ್ತಾರೆ. ಮೇಡಮ್ ನಮಸ್ಕಾರ. ಹೇಗುಂಟು? ಸೂಪರ್ ಇದೆ. ಸೂಪರ್ ಉಂಟಾ? ಸೂಪರ್ ಇದೆ. ಎಲ್ಲಿಗೆ ಓಡುದು? ಅದೇ ಚೆನ್ನಾಗಿದೆ. ಯಾವುದೆಲ್ಲ ಚೆನ್ನಾಗಿದೆ? ಮತ್ತೆ ಅಲ್ಲಿ ಐಸ್ ಕ್ರೀಮ್ ತಿಂದ್ವಿ. ಅರೆಕನಟ್, ಜಾಕ್ ಫ್ರೂಟ್ ಎಲ್ಲ ಚೆನ್ನಾಗಿದೆ. ಮೇಡಮ್ ಸರ್ ಎಂಚುಂಡು? ಎಡ್ಡೆ ಉಂಡಿ ತಿನ್ನೋಳಿ, ಹೋಳಿಗೆ ತಿನ್ನೋಳಿ. ಎಡ್ಡೆ ಉಂಡು ಬೆಳಕಾಯ್ತಾ ಅವಳಿಗೆ ಅಂದಂದು ಖುಷಿ ಉಂಡು, ಭಾರಿ ಖುಷಿ ಉಂಡು. ಸೂಪರ್ ಉಂಟು, ಸೂಪರ್ ಉಂಟು.
ಹುಡುಕಿಕೊಂಡು ಬರ್ತೇವೆ. ಸುಳ್ಯದಲ್ಲಿ ತಿಂದಿದ್ದೇವೆ, ಅವರನ್ನೇ ಹುಡ್ಕೊಂಡು ಬಂದು ತಿಂದೇವೆ. ಹೌದು. ಅವರು ಹುಡ್ಕೊಂಡು ಬಂದು ಹೋಳಿಗೆ ತಿಂದೇವೆ ನಾವು. ನೋಡಿ ಇಲ್ಲಿ ಫುಡ್ ಕೋರ್ಟ್ ನಲ್ಲಿ ಎಷ್ಟು ಕ್ರೌಡ್ ಇದೆ ಅನ್ನುವಂತ ತೋರಿಸ್ತಾ ಇದೆ. ಜೊತೆಗೆ ಸಂಪೂರ್ಣವಾಗಿ ಕ್ರೌಡ್ ಇದೆ. ಬೇರೆ ಬೇರೆ ಈಗ ಮೊಮೋಸ್ ಇರ್ಬೋದು, ಹೋಳಿಗೆ ಇರ್ಬೋದು, ಆನಂತರ ಟ್ವಿಸ್ಟರ್, ಪೊಟ್ಯಾಟೊ ಟ್ವಿಸ್ಟರ್ ಇರ್ಬೋದು, ಚಿಪ್ಸು, ದೋಸೆ, ಅದರ ಜೊತೆಗೆ ಬಾಳೆ ದಿಂಡಿನ ಗೋಬಿ ಮಂಚೂರಿ ಮತ್ತು ಗುಜ್ಜೆಯ ಗೋಬಿ ಮಂಚೂರಿ, ಇದಕ್ಕೆಲ್ಲ ಭಾರಿ ಡಿಮ್ಯಾಂಡ್ ಇದೆ. ಇದು ಸಸ್ಯ ಜಾತ್ರೆಯ ಒಳಭಾಗದಲ್ಲಿರುವಂಥ ಫುಡ್ ಕೋರ್ಟ್ನ ಚಿಕ್ಕ ಪರಿಚಯ. ಕುಶಲಪ್ಪ ಅವರ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಪುತ್ತೂರು. ಕೃಷಿ ಏಜೆನ್ಸೀಸ್ 5ನೇ ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೊಸತನದ ಶುಭಾರಂಭ. ಉಪ್ಪಿನಂಗಡಿಯಲ್ಲಿ ನವೀಕೃತಗೊಂಡು ಶುಭಾರಂಭಗೊಂಡಿದೆ ಸಂಸ್ಥೆ. ಸಮಗ್ರ ಕೃಷಿ ಯಂತ್ರೋಪಕರಣಗಳ ಮಾರಾಟ ಮತ್ತು ಸೇವೆ ಶುಭಾರಂಭದ ಪ್ರಯುಕ್ತ ಡಿಸೆಂಬರ್ 8ರಿಂದ 10 ದಿನಗಳ ಕಾಲ ಕೃಷಿ ಯಂತ್ರೋಪಕರಣಗಳ ಮೇಲೆ ವಿಶೇಷ ರಿಯಾಯಿತಿ ದರ, ಮದ್ದು ಬಿಡುವ, ಹುಲ್ಲು ತೆಗೆಯುವ ಯಂತ್ರಗಳ ವಿನಿಮಯ ಮೇಳ ಹಾಗೂ ಉಚಿತ ತಪಾಸಣಾ ಶಿಬಿರ, ಸಿಸಿಟಿವಿ ಅಳವಡಿಕೆ ಹಾಗೂ ಸಾವಯವ ಗೊಬ್ಬರ ಪ್ರದರ್ಶನ, ಮಾರಾಟ ಮತ್ತು ಸೇವೆ. ಈ ಅಪರೂಪದ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಸಂಪರ್ಕಿಸಿ ಕೃಷಿ ಏಜೆನ್ಸೀಸ್, HL ಆಡಿಟೋರಿಯಂ ಮುಂಭಾಗ, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 9148870321 ಅಥವಾ 9972478304. ಸಹ ಸಂಸ್ಥೆ ಮರಿಯಾ ಕಾಂಪ್ಲೆಕ್ಸ್, ಕಾವೇರಿಕಟ್ಟೆ, ಪುತ್ತೂರು. ಕಾಂಟ್ಯಾಕ್ಟ್ 8867258304.